ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಏಕಕಾಲದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಏನು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರನ್ನು ಆ ಮಣ್ಣಿನ ಮೂಲ ನಿವಾಸಿಗಳೆಂದು ಪರಿಗಣಿಸಿದ್ರೂ ಕೂಡ ಅಲ್ಲಿಯ ಇಸ್ಲಾಮಿಕ್ ಮೂಲಭೂತವಾದಿಗಳು, ಭಯೋತ್ಪಾದಕರು, ಜಿಹಾದಿಗಳು ಅಲ್ಲಿರುವಂತಹ ಪಂಡಿತರಿಗೆ, ಹಿಂದೂ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿಕೊಂಡು, ದಬ್ಬಾಳಿಕೆಯನ್ನು ಮಾಡಿಕೊಂಡು, ಭಯೋತ್ಪಾದನೆ ಸೃಷ್ಟಿ ಮಾಡಿಕೊಂಡು ಅವರನ್ನಲ್ಲಿಂದ ಓಡಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಿದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಪ್ರಕರಣವನ್ನು ಖಂಡಿಸಿಕೊಂಡು ದೇಶದಾದ್ಯಂತ ಹಿಂದೂ ಸಮಾಜಕ್ಕೆ ಬಜರಂಗ ದಳ ಬೆನ್ನೆಲುಬಾಗಿ ನಿಲ್ತದೆ ಎನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಈ ದಿನ ಉಳ್ಳಾಳ ಪ್ರಖಂಡದ ವತಿಯಿಂದ ಕಾಶ್ಮೀರದ ಆ ಪಂಡಿತರಿಗಾಗಿ ಬೆಂಬಲವನ್ನು ಘೋಷಿಸಿಕೊಂಡು ಮತ್ತು ಯಾರು ಮೊನ್ನೆ ಇಂತಹ ಜಿಹಾದಿ ಕೃತ್ಯವನ್ನು ಮಾಡಿದಾರೋ ಅವರಿಗೆಲ್ಲ ಕಾನೂನಿನ ಮುಖಾಂತರ ಸರಿಯಾದ ಶಿಕ್ಷೆಯನ್ನು ಕೇಂದ್ರ ಸರ್ಕಾರ ನೀಡಬೇಕೆಂದು ಆಗ್ರಹವನ್ನು ಮಾಡುತ್ತಾ ಇಂದಿನ ಈ ಪ್ರತಿಭಟನಾ ಸಭೆಯನ್ನು ನಮ್ಮ ಜೊತೆ ಇರುವಂತಹ ಪ್ರಮುಖರ ಪರಿಚಯವನ್ನು ಮಾಡಿಕೊಡ್ತೇನೆ. ನಮ್ಮ ಜೊತೆ ಉಳ್ಳಾಳ ನಗರ ಪ್ರಖಂಡದ ಅಧ್ಯಕ್ಷರು ಆಗಿರುವಂತಹ ನಾರಾಯಣ್ ಕುಂಪಲ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಗರ ಪ್ರಖಂಡದ ಗೌರವಾಧ್ಯಕ್ಷರು ಹರಿದಾಸ್ ಮಾಡೂರು, ಅದೇ ರೀತಿಯಾಗಿ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರು ಪದ್ಮನಾಭ ಮರ್ಕೆದು, ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರು ಚೇತನ್ ಅಸೈಗೋಳಿ, ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾಗಿರುವಂತಹ ಚಂದ್ರಹಾಸ ಪಂಡಿತೌಸ್, ಅದೇ ಥರ ವಿಶ್ವ ಹಿಂದೂ ಪರಿಷತ್ನ ಉಳ್ಳಾಳ ಪ್ರಖಂಡ ಮತ್ತು ಗ್ರಾಮಾಂತರ ಪ್ರಖಂಡದ ಕಾರ್ಯದರ್ಶಿಗಳು, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಎಲ್ಲರನ್ನು ಈ ಪ್ರತಿಭಟನಾ ಸಮಾವೇಶಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ದಿನದ ಈ ಪ್ರತಿಭಟನಾ ಸಭೆಯ ಮೂಲ ವಿಚಾರವನ್ನು ನಮ್ಮ ಜೊತೆ ತಿಳಿಯಪಡಿಸಲು ಬಂದಿರುವವರು ಆಶಿಕ್ ಮಾಡೂರು. ಇವರು ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಜೊತೆ ಮಾತನಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಕಾಶ್ಮೀರದಲ್ಲಿ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದಕ್ಕೋಸ್ಕರ ಅಲ್ಲಿನ ಹಿಂದೂಗಳಿಗೆ ನೈತಿಕ ಬೆಂಬಲವನ್ನು ಕೊಟ್ಟುಕೊಂಡು ಏನು ಈ ಜಿಹಾದಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಇಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಸೇರಿದ್ದೇವೆ. ಬಂಧುಗಳೇ, ನಮಗೆಲ್ಲ ಗೊತ್ತಿರಬಹುದು 2019ರಲ್ಲಿ ಏನು 370 ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತೆಗೆದಿದೆ. ಆ ನಂತರ ಎಲ್ಲರಿಗೂ ಕೂಡ ಪಾಕಿಸ್ತಾನ ಇರಬಹುದು ಅಥವಾ ಮೂಲಭೂತವಾದಿಗಳಿರ್ಬೋದು, ಪ್ರತ್ಯೇಕತಾವಾದಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ನಡುಕ ಹುಟ್ಟಿದೆ. ಇನ್ನು ತಮ್ಮ ಬೇಳೆ ಬೇಯೋದಿಲ್ಲ ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಇದೀಗ ನಡುಕದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರಬಹುದು 1947ರಲ್ಲಿ ಭಾರತವನ್ನು ಎರಡು ತುಂಡು ಮಾಡ್ತಾರೆ. ಒಂದು ಭಾರತ ಮತ್ತೊಂದು ಪಾಕಿಸ್ತಾನ ಅಂತ ಆಗುತ್ತೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂತ ಹೇಳಿದ್ರೆ ಅದೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಅಲ್ಲಿನಿಂದ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನದ ಕಡೆಯಿಂದ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೆ ಪರೋಕ್ಷವಾಗಿ ನಮಗೆ ಉಪದ್ರ ಆಗುತ್ತಾನೆ ಇದೆ. 1990ರಲ್ಲಿ ಬಹಳ ದೊಡ್ಡದಾದಂಥ ಮಟ್ಟದಲ್ಲಿ ಹಿಂದೂಗಳ ಮೇಲೆ, ಕಾಶ್ಮೀರಿ ಪಂಡಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಆ ದೌರ್ಜನ್ಯಕ್ಕೆ ಅವರು ಕಾಶ್ಮೀರಿ ಕಣಿವೆಯಿಂದ ಓಡಿ ಹೋಗ್ತಾರೆ. ಅಲ್ಲೊಂದು ಮಾತನ್ನು ಹೇಳ್ತಾರೆ, ಏನು ಅಂತ ಕೇಳಿದ್ರೆ, ಕಾಶ್ಮೀರ ಮೇ ರಹನಾ ಹೋತೋ ಡ್ಯಾಶ್ 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 ಕಾನಾ ಹೋಗ ಅಂತೇಳಿ. ಬಂಧುಗಳೇ, ಇವತ್ತು ಹಿಂದೂ ಸಮಾಜ ಗಟ್ಟಿಯಾಗಿದೆ. ಇನ್ನು 20-30 ವರ್ಷ ಬಿಟ್ಟು ಹೋದ ಮೇಲೆ ಇದೇ ಸಂಘ ಪರಿವಾರ ಎಲ್ಲ ಒಗ್ಗೂಡಿಕೊಂಡು ಜಾತಿ ಮತ ಎಲ್ಲವೂ ಕೂಡ ಸೇರಿದರೆ, ಜಾತಿಯಲ್ಲಿ ಹಂಚಿ ಹೋಗಿರುವಂಥ ಹಿಂದೂ ಸಮಾಜ ಒಂದಾದರೆ, 80% ಹಿಂದೂಗಳು ಒಂದಾದರೆ ಏನಾಗಬಹುದು? ಹಿಂದೂಸ್ತಾನ ಮೇ ರಹನಾ ಹೋತ ವಂದೇ ಮಾತರಂ ಕಹನಾ ಹೋಗ. ಭಾರತದಲ್ಲಿ ನೆಲೆ
ಇಷ್ಟಪಡ್ತೇನೆ. ಇವತ್ತು ಒಂದು 2 ತಿಂಗಳ ಮೊದಲು ಮನೋಜ್ ಸಿನ್ಹಾ ಅನ್ನುವಂಥ ಒಬ್ಬ ವ್ಯಕ್ತಿ, ಲೆಫ್ಟಿನೆಂಟ್ ಗವರ್ನರ್ ಅವರು ಕಾಶ್ಮೀರದ್ದು, ಅವರು ಘೋಷಣೆಯನ್ನು ಮಾಡ್ತಾರೆ. ಏನು ಅಂತ ಹೇಳಿದರೆ, ಇಡೀ ಕಾಶ್ಮೀರದಲ್ಲಿ ಯಾರು ಕಾಶ್ಮೀರಿ ಪಂಡಿತರಿದ್ದಾರೆ, ಯಾರು ಅಲ್ಲಿ ಜಾಗವನ್ನು ಕಳ್ಕೊಂಡಿದ್ದಾರೆ 1990ರ ಆಸುಪಾಸಿನಲ್ಲಿ, ಅವರೆಲ್ಲರಿಗೂ ಕೂಡ ಮತ್ತೆ ಅದೇ ಜಾಗವನ್ನು ಕೊಡಬೇಕು ಅಂತ ಹೇಳಿ ಘೋಷಣೆಯಾಗುತ್ತೆ, ಕಾಯ್ದೆ ಬರುತ್ತೆ. ಒಂದು ಪೋರ್ಟಲ್ ಅನ್ನು ಓಪನ್ ಮಾಡ್ತಾರೆ. ಯಾರೆಲ್ಲ ಕಾಶ್ಮೀರಿ ಪಂಡಿತರು, ಯಾರೆಲ್ಲ ಕಾಶ್ಮೀರದ ಹಿಂದೂಗಳು ಅಲ್ಲಿ ಜಾಗವನ್ನು ಕಳ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಮರಳಿ ಜಾಗವನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ಹೆದರಿದ್ದಾರೆ ಇವತ್ತು ಮೂಲಭೂತವಾದಿಗಳು. ಇದಕ್ಕೋಸ್ಕರ ಇವತ್ತು ಮತ್ತೆ ಅಲ್ಲಿ ಹಿಂದೂಗಳನ್ನು ಹುಡುಕಿ ಹತ್ಯೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಇಸ್ಲಾಂ ಮೂಲಭೂತವಾದಿಗಳನ್ನ ಈ ಕೆಲಸ ಮಾಡಲಿಕ್ಕೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಬಿಟ್ಟುಕೊಡೋದಿಲ್ಲ ಮತ್ತು ಅಲ್ಲಿನ ಹಿಂದೂಗಳಿಗೆ ನೈತಿಕ ಬೆಂಬಲವನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತೆ. ನಾವೆಲ್ಲ ಹೇಳಬಹುದು ಏನು ಅಂತ ಹೇಳಿದ್ರೆ, 1930ರಲ್ಲಿ ಅಂದಿನ ಕಾಂಗ್ರೆಸ್ ಒಂದು ಘೋಷಣೆಯನ್ನು ಮಾಡುತ್ತೆ, ಅಖಂಡ ಭಾರತ ಅಂತ ಹೇಳ್ತದೆ. ಆದರೆ ಏನು ಮಾಡ್ತಾರೆ, ಅದೇನೇ ಅವರು ಈ ದೇಶವನ್ನು ತುಂಡು ಮಾಡ್ತಾರೆ, ಪಾಕಿಸ್ತಾನ ಭಾರತ ಅಂತ ಮಾಡ್ತಾರೆ. ಅಲ್ಲಿಂದ ಎಲ್ಲವೂ ನಡೆದು ಹೋಗುತ್ತೆ. ನಮಗೆ ಗೊತ್ತಿರ್ಬೋದು ಬಂಧುಗಳೇ, ಇವತ್ತು ಭಾರತದ ಕಲ್ಪನೆ 3 ರೀತಿಯಲ್ಲಿದೆ. ಒಂದು ಸಂಘ ಪರಿವಾರದ ಕಲ್ಪನೆ, ಏನು ಅಖಂಡವಾದ ಭಾರತ, ಅದರಲ್ಲಿ ಪಾಕಿಸ್ತಾನವೂ ಇದೆ, ಅಫ್ಘಾನಿಸ್ತಾನವೂ ಇದೆ, ನೇಪಾಳವೂ ಇದೆ, ಎಲ್ಲವೂ ಇದೆ. ಆದರೆ ಇನ್ನೊಂದು ಭಾರತ ಇವತ್ತು ನಾವು ನಕ್ಷೆಯಲ್ಲಿ ನೋಡುವಂಥ ಭಾರತ, ಅದು ನಮಗೆಲ್ಲ ಗೊತ್ತಿರಲಿ. ಇನ್ನೊಂದು ಭಾರತವೂ ಇದೆ, ವಾಸ್ತವದ ಭಾರತ. ಏನು ಅಂತ ಕೇಳಿದ್ರೆ, ಕಾಶ್ಮೀರದ 30% ನಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಇದನ್ನು ಮಾಡಿದವರು ಯಾರು? 1947-50ರ ಆಸುಪಾಸಿನಲ್ಲಿ ಗಲಭೆ ನಡೆಯುತ್ತಲ್ಲ, ಪಾಕಿಸ್ತಾನ ಪ್ರೇರಿತವಾದಂಥ ಕಾಶ್ಮೀರವನ್ನು ಪಡೆಯಬೇಕು ಅನ್ನುವಂಥ ಹಠದಲ್ಲಿ ಬೀಳ್ತಾರಲ್ಲ, ಅಲ್ಲಿಂದ ಪಾಕಿಸ್ತಾನ ಭಾರತದ ಕೆಲ ಭೂಭಾಗವನ್ನು ಆಕ್ರಮಿಸಿಕೊಳ್ತಾರಲ್ಲ, ಆಗ ಏನು ಮಾಡ್ತಾರೆ, ನಮ್ಮದೇ ಕರ್ನಾಟಕದ ಲೆಫ್ಟಿನೆಂಟ್ ಗವರ್ನರ್ ಒಬ್ಬರು ಹೋಗಿ ಹೇಳ್ತಾರೆ, ಜನರಲ್ ಕಾರ್ಯಪುರ ಅವರು ಹೋಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನು ನಿಲ್ಲಿಸಬೇಡಿ. ಆದರೆ ಏನಾಗ್ತದೆ, ಇದೇ ನೆಹರು ಅವರು ಸೇರ್ಕೊಂಡು ಏನು ಮಾಡ್ತಾರೆ, ವಿಶ್ವಸಂಸ್ಥೆಗೆ ಹೋಗ್ತಾರೆ. ಅಲ್ಲಿ ಏನು ವ್ಯವಸ್ಥಿತವಾಗಿ ಭಾರತದ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸ್ತಾರೆ. ನಿಂತಾಗ ಏನು ಹೇಳ್ತಾರೆ ವಿಶ್ವಸಂಸ್ಥೆ, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಯಥಾಸ್ಥಿತಿ ಏನು? ಇವತ್ತು ಕೂಡ ಯಥಾಸ್ಥಿತಿ ಕಾದಿದೆ. ಏನು ಅಂತ ಕೇಳಿದ್ರೆ, 30% ಕಾಶ್ಮೀರ ನಮ್ಮ ಬಳಿ ಇಲ್ಲ ಅನ್ನುವಂಥದ್ದು. ಆದರೆ ಒಂದಲ್ಲ ಒಂದು ದಿನ ಆ 30% ಕಾಶ್ಮೀರ ಅಲ್ಲ, ಇಡೀ ಪಾಕಿಸ್ತಾನ ಕೂಡ ಭಾರತದ್ದೇ ಆಗುತ್ತೆ, ಅಖಂಡ ಭಾರತವನ್ನು ಸ್ಥಾಪನೆ ಮಾಡೇ ಮಾಡ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಮಾತನ್ನು ಹೇಳ್ತಾ, ಅಲ್ಲಿನ ಹಿಂದೂಗಳಿಗೆ ನೈತಿಕ ಬೆಂಬಲವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಂಘಟನೆ ನೀಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇರುವಂತಹ ಇಸ್ಲಾಂ ಮೂಲಭೂತವಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ, ಯಾವುದೇ ಕಾರಣಕ್ಕೂ ಕೂಡ ಕಾಶ್ಮೀರವನ್ನು ಬಿಟ್ಟುಕೊಡೋದಿಲ್ಲ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾಶ್ಮೀರವು ನಮ್ಮದೇ, ಅಖಂಡ ಭಾರತವು ನಮ್ಮದೇ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಜರಂಗ ಬಲಿ
ಬದಿರು ಉಲ್ಲಾಲ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಹಾಗೂ ಹಿಂಸಾಚಾರವನ್ನು ಖಂಡಿಸಿ ನಡೆದಂತಹ ಪ್ರತಿಭಟನಾ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರಮುಖರಿಗೂ ವಿಶ್ವ ಹಿಂದೂ ಪರಿಷತ್